ಎಲ್ರಿಗೂ ನಮಸ್ಕಾರ. ಇದು ಚಾವಡಿ ಚರ್ಚೆಯ 4ನೆಯ ಎಸಳು. ಪುತ್ತೂರಿನ ಸುಧಾನಾ ಕಿಟ್ಟಲ್ ಅಧ್ಯಯನ ಕೇಂದ್ರ ಮತ್ತು ಬಂಟ್ವಾಳದ ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ವಸ್ತು ಸಂಗ್ರಹಾಲಯ ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ನಮ್ಮ ತುಳು ಬದುಕು ವಸ್ತು ಸಂಗ್ರಹಾಲಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇರುವಂಥದ್ದು. ತುಳು ಬದುಕು ವಸ್ತು ಸಂಗ್ರಹಾಲಯ ಅಂದ ತಕ್ಷಣಕ್ಕೆ ನಮ್ಮ ಮನಸ್ಸಿನೊಳಗೆ ಅದು ಬರ್ತದೆ. ಏನು, ತುಳುವರ ಬದುಕನ್ನು ಪ್ರತಿಬಿಂಬಿಸುವಂತಹ ಒಂದು ಸಂಗ್ರಹಾಲಯ ಇದು. ಹಾಗಾದರೆ ಈ ವಸ್ತು ಸಂಗ್ರಹಾಲಯ ಅನ್ನುವ ಒಂದು ಕಾನ್ಸೆಪ್ಟ್ ಏನಿದೆ, ಒಂದು ಕಲ್ಪನೆ ಏನಿದೆ, ಇದರ ಇತಿಹಾಸವನ್ನು, ಹಿನ್ನೆಲೆಯನ್ನು ನಾವು ಒಂದಷ್ಟು ಚರ್ಚೆ ಮಾಡೋದು ಅಥವಾ ತಿಳ್ಕೊಳ್ಳೋದು ಅಗತ್ಯ ಅಂತ ನಾನು ಭಾವಿಸ್ತೇನೆ. ಈ ವಸ್ತು ಸಂಗ್ರಹಾಲಯದ ಒಂದು ಕಲ್ಪನೆ ಏನಿದೆ, ಇದು ಬಹಳ ಪುರಾತನವಾದದ್ದು. ನೂರಾರು ಅಥವಾ ಸಾವಿರಾರು ವರ್ಷಗಳ ಇತಿಹಾಸವನ್ನೇ ಇದು ಹೊಂದಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಬಹುಶಃ ಜಗತ್ತಿನ ಮೊದಲ ಅಥವಾ ಪ್ರಪ್ರಥಮ ವಸ್ತು ಸಂಗ್ರಹಾಲಯ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ನಮ್ಮ ಈಜಿಪ್ಟಿನ ಅಲೆಕ್ಸಾಂಡ್ರಿಯಾದಲ್ಲಿ ಟೊಲಮಿ ಅನ್ನುವರಿಂದ ಸ್ಥಾಪಿಸಲ್ಪಟ್ಟಿತು ಅನ್ನುವಂಥ ವಿಚಾರವನ್ನು ನಾವು ಕೇಳ್ತೇವೆ. ಹಾಗಾದರೆ ಈ ಒಂದು ವಸ್ತು ಸಂಗ್ರಹಾಲಯ ಅನ್ನುವಂಥದ್ದು ಕೇವಲ ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹ, ಮುದವನ್ನು ನೀಡುವಂತಹ ಒಂದು ಕೇಂದ್ರವಾಗಿತ್ತೋ, ಅಥವಾ ಒಂದು ಜ್ಞಾನಾರ್ಜನೆಗೆ ಅಥವಾ ಒಂದು ಜ್ಞಾನ ಪ್ರಸರಣ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ ಇತ್ತೋ ಅನ್ನುವಂಥ ಪ್ರಶ್ನೆ ಬರ್ತದೆ. ಪ್ರಾಮಾಣಿಕವಾಗಿ ಹೇಳುವುದಿದ್ದರೆ ಸುಮಾರು 200 ವರ್ಷಗಳ ಹಿಂದೆ ಈಗಾಗಲೇ ನಾನು ಹೇಳಿದ ಹಾಗೆ ವಸ್ತು ಸಂಗ್ರಹಾಲಯಗಳಿದ್ದಿರಬಹುದು. ಆದರೆ ಇದೊಂದು ಜ್ಞಾನ ಶಾಖೆಯಾಗಿ ಅಥವಾ ಜ್ಞಾನ ಪ್ರಸರಣ ಕೇಂದ್ರವಾಗಿ ಕೆಲಸ ನಿರ್ವಹಿಸ್ತಾ ಇರಲಿಲ್ಲ. ಇದು ಶ್ರೀಮಂತರಿಗೆ ಅಥವಾ ರಾಜ ಮಹಾರಾಜರುಗಳಿಗೆ ಸಮಯ ಕಳೆಯುವಂತಹ ಒಂದು ತಾಣ. ಆದರೆ ಸುಮಾರು 200 ವರ್ಷಗಳಿಂದ ಈಚೆಗೆ ಈ ವಸ್ತು ಸಂಗ್ರಹಾಲಯ ಎನ್ನುವಂತಹ ಒಂದು ಶಿಸ್ತು ಏನಿದೆ, ಇದು ಬಹಳ ತೀವ್ರವಾಗಿ ವಿಶ್ವವ್ಯಾಪಿಯಾಗಿ ಪ್ರಗತಿಯನ್ನು ಕಾಣ್ತಾ ಇರುವಂಥದ್ದು, ಬೆಳೀತಾ ಇರುವಂಥದ್ದನ್ನು ನಾವು ನೋಡಬಹುದು. ನಮ್ಮ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಿದ್ದರೆ, ನಮ್ಮ ಈ ಒಂದು ವಸ್ತು ಸಂಗ್ರಹಾಲಯದ ಕಲ್ಪನೆ ಅಥವಾ ಈ ಒಂದು ವಸ್ತು ಸಂಗ್ರಹಾಲಯವನ್ನು ಸಾರ್ವಜನಿಕರಿಗೆ ತೆರೆದಿಡುವಂತಹ ಪ್ರಯತ್ನ ಸುಮಾರು 200 ವರ್ಷಗಳ ಹಿಂದೆ ಆಯಿತು ಅಂತ ಹೇಳ್ಬೋದು. ನಮ್ಮ ಬಂಗಾಳದ ಏಸಿಯಾಟಿಕ್ ಸೊಸೈಟಿ 1796ರಿಂದ ಈಚೆಗೆ ಅದನ್ನು ಸಾರ್ವಜನಿಕರ ವೀಕ್ಷಣೆಗೆ ತೆರೆದಿಡುವಂಥದ್ದನ್ನು ನಾವು ಕಾಣ್ತೇವೆ. ಅದೇನೇ ಇರಬಹುದು, ಅದು ಪ್ರಶ್ನೆ ಅಲ್ಲ. ಈಗ ನೇರವಾಗಿ ನಾವು ತುಳು ಬದುಕು ವಸ್ತು ಸಂಗ್ರಹಾಲಯಕ್ಕೆ ಬರುವ. ವಸ್ತು ಸಂಗ್ರಹಾಲಯ ಅಂತ ತಕ್ಷಣಕ್ಕೆ ಈಗಾಗಲೇ ನಾನು ಹೇಳಿದ ಹಾಗೆ ಅದು ವಸ್ತುಗಳ ಸಂಗ್ರಹ. ಈ ವಸ್ತುಗಳು ಅಂತಂದರೆ ಏನು? ಅದು ಇತಿಹಾಸಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟದ್ದಿರ್ಬೋದು, ಅಥವಾ ಯಾವುದೇ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತಹ ವಸ್ತುವೇ ಇರಬಹುದು. ಇದನ್ನು ಸಂಗ್ರಹಿಸಿ ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಜೋಡಣೆ ಮಾಡಿಡುವಂಥದ್ದು ವಸ್ತು ಸಂಗ್ರಹಾಲಯ. ಈಗ ಇದರ ಒಂದು ವ್ಯಾಪ್ತಿ ಎಷ್ಟು ಬೆಳೆದಿದೆ ಅಂತಂದರೆ, ಒಂದು ಪೊರಕೆಗೆ ಸಂಬಂಧಪಟ್ಟ ಹಾಗೆ ವಸ್ತು ಸಂಗ್ರಹಾಲಯ ಇದೆ. ಒಂದು ಚಹಾ ಕುಡಿಯುವಂತಹ ಒಂದು ಕಪ್ಪಿಗೆ ಸಂಬಂಧಪಟ್ಟ ಹಾಗೆ ವಸ್ತು ಸಂಗ್ರಹಾಲಯ ಇದೆ. ಅಂದರೆ ಈ ವಸ್ತು ಸಂಗ್ರಹಾಲಯಗಳು ಒಂದು ವಸ್ತು ಅದು ಯಾವಾಗ ಹುಟ್ಟಿಕೊಂಡಿತು, ಅದ ಯಾವ ರೀತಿಯ ಬೆಳವಣಿಗೆಯನ್ನು ಕಂಡಿತು, ಇದೆಲ್ಲದರ ಚಿತ್ರಣವನ್ನು ನಮ್ಮ ಮುಂದೆ ತೆರೆದಿಡ್ತದೆ. ಇದು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ವಸ್ತು ಸಂಗ್ರಹಾಲಯ ಆದರೆ, ಇಡೀ ಸಮಗ್ರ ಮಾನವ ಜನಾಂಗದ ಒಂದು ಇತಿಹಾಸವನ್ನು ಪ್ರತಿಬಿಂಬಿಸುವಂತಹ ಒಂದು ವಸ್ತು ಸಂಗ್ರಹಾಲಯ ಹೇಗಿರಬಹುದು ಅನ್ನುವಂಥದ್ದನ್ನು ಕಲ್ಪನೆ ಮಾಡಿಕೊಳ್ಬೋದು ನಾವು. ಮನುಷ್ಯ ತನ್ನ ಜೀವನದುದ್ದಕ್ಕೂ ಬಳಕೆ ಮಾಡಿಕೊಂಡು ಬಂದಿರತಕ್ಕಂಥ ಪ್ರತಿಯೊಂದು ವಸ್ತು ಅಧ್ಯಯನ ದೃಷ್ಟಿಯಿಂದ ಮುಖ್ಯ ಆಗ್ತದೆ. ತುಳುನಾಡು ನಮಗೆಲ್ಲ ತಿಳಿದ ಹಾಗೆ ಒಂದು ವಿಶಿಷ್ಟವಾದಂತಹ ಭೂಭಾಗ. ಇಲ್ಲಿ ಹೆಚ್ಚಿನವರು ಸಂಪರ್ಕ ಭಾಷೆಯಾಗಿ ಬಳಕೆ ಮಾಡುವಂಥದ್ದು ತುಳುವನ್ನು. ನಮಗೆಲ್ಲ ಗೊತ್ತಿದ್ದ ಹಾಗೆ ಪಂಚದ್ರಾವಿಡ ಭಾಷೆಗಳಲ್ಲಿ ತುಳು ಭಾಷೆ ಒಂದು, ಅಥವಾ ಇದು ಎಲ್ಲ ಭಾಷೆಗಳಿಗಿಂತ ಈ 5 ಭಾಷೆಗಳಲ್ಲಿ ಬಹುಶಃ ಅತಿ ಪುರಾತನವಾದುದು ಅನ್ನುವಂತಹ ಖ್ಯಾತಿಗೂ ಕೂಡ ಪಾತ್ರವಾಗಿದೆ. ಹಾಗಿರುವಾಗ ಈ ತುಳು ಭಾಷೆಯನ್ನು ಆಡ್ತಕ್ಕಂಥ ಜನರು ವಾಸಿಸುವ ಈ ಪ್ರದೇಶದ ಒಂದು ಸಂಸ್ಕೃತಿಯೋ, ಇತಿಹಾಸವೋ, ಪರಂಪರೆಯೋ, ಇದನ್ನು ತಿಳ್ಕೊಳ್ಳುವುದಕ್ಕೆ ಈ ಪ್ರದೇಶದ ಜನರು ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳ ಆಧಾರದಲ್ಲಿ ಸಾಧ್ಯ ಇದೆ.
ಅನ್ನುವಂಥದ್ದನ್ನು ನಿರೂಪಿಸುವ ಪ್ರಯತ್ನವನ್ನು ನಮ್ಮ ಈ ತುಳು ಬದುಕು ವಸ್ತು ಸಂಗ್ರಹಾಲಯ ಮಾಡ್ತಾ ಇದೆ. ಈ ತುಳು ಬದುಕು ವಸ್ತು ಸಂಗ್ರಹಾಲಯದಲ್ಲಿ ಸುಮಾರು 3,000ದಿಂದ ಮೇಲೆ ವಸ್ತುಗಳಿವೆ. ಅದು ಸಾಮಾನ್ಯ ವಸ್ತುಗಳಿರ್ಬೋದು ಅಥವಾ ಬೆಲೆ ಬಾಳುವಂತಹ ವಿಶಿಷ್ಟವಾದ ವಸ್ತುಗಳಿರ್ಬೋದು. ವಸ್ತು ಸಂಗ್ರಹಾಲಯ ಅಂದೊಡನೆ ಆ ವಸ್ತು ಸಂಗ್ರಹಾಲಯದ ಒಳಗೆ ಇರತಕ್ಕಂಥ ವಸ್ತುಗಳು ಅದು ಬಹಳ ಬೆಲೆ ಬಾಳುವಂಥ ವಸ್ತುಗಳೇ ಆಗಬೇಕಾಗಿಲ್ಲ. ಒಂದು ಸಾಮಾನ್ಯ ಪೊರಕೆ ಕೂಡ ಅದು ಮೌಲ್ಯವನ್ನು ಹೊಂದಿರುತ್ತದೆ. ಅದೊಂದು ಸಾಂಸ್ಕೃತಿಕ ಮಹತ್ವವನ್ನು ಪಡೆದಿರ್ತದೆ. ಹಾಗಾಗಿ ಒಂದು ವಸ್ತು ಸಂಗ್ರಹಾಲಯದೊಳಗಿರತಕ್ಕಂತಹ ಪ್ರತಿಯೊಂದು ವಸ್ತುವು ಕೂಡ ಒಂದು ಸಂಸ್ಕೃತಿಯ ದೃಷ್ಟಿಯಿಂದ ಅದನ್ನು ವಿಶ್ಲೇಷಣೆ ಮಾಡಿದಾಗ ಬಹಳ ಅಪೂರ್ವವಾದ ವಸ್ತುವಾಗಿ ನಮಗೆ ಕಾಣುತ್ತದೆ. ವಸ್ತು ಸಂಗ್ರಹಾಲಯದ ವಿಶೇಷ ಅಂತಂದರೆ ಯಾವುದೇ ಒಂದು ಸಾಮಾನ್ಯ ವಸ್ತು ಇರ್ಬೋದು, ಅದು ವಸ್ತು ಸಂಗ್ರಹಾಲಯಕ್ಕೆ ಸೇರಿದೊಡನೆ ಸೇರ್ಪಡೆ ಆದ ತಕ್ಷಣದಿಂದ ಅದರ ಮೌಲ್ಯವರ್ಧನೆ ಆಗ್ತದೆ. ಅದನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾ ಹೋದರೆ ಒಂದು ಅಪೂರ್ವವಾದಂಥ ಅಥವಾ ಅದ್ಭುತವಾದಂತಹ ಒಂದು ಬೌದ್ಧಿಕ ಪ್ರಪಂಚ ನಮ್ಮ ಮುಂದೆ ತೆರೆದುಕೊಳ್ತದೆ. ಹಾಗಾಗಿ ಈಗ ಈ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿಯ ಬಗ್ಗೆ ನಾವು ಮಾತನಾಡಿದರೆ ಇಲ್ಲಿಯ ಆಚಾರ ವಿಚಾರಗಳು, ಆರಾಧನಾ ಕ್ರಮಗಳು, ಅಥವಾ ಇಲ್ಲಿ ನಾವು ಕಾಣ್ತಾ ಇರುವ ಹಾಗೆ ನಾಗಾರಾಧನೆ, ಯಕ್ಷಾರಾಧನೆ, ಭೂತಾರಾಧನೆ, ಯಕ್ಷಾರಾಧನೆ ಇದೆಲ್ಲವೂ ಕೂಡ ಏನು ಅನ್ನೋ ಪ್ರಶ್ನೆ ಬಂದಾಗ ಇದರ ಮೂಲ ಏನು ಅನ್ನುವಂತಹ ಒಂದು ಕುತೂಹಲದಿಂದ ಅದನ್ನು ಕೆದಕುವಂಥ ಪ್ರಯತ್ನ ಮಾಡಿದಾಗ ಇದು ನೇರವಾಗಿ ಕೃಷಿ ಸಂಬಂಧಿತವಾದುದು ಅನ್ನುವಂಥದ್ದು ಮನದಟ್ಟ ಆಗ್ತದೆ. ಇಲ್ಲಿಯ ಕುಣಿತ ಪ್ರಕಾರಗಳನ್ನು ತಗೊಳ್ಳೋಣ, ಇಲ್ಲಿಯ ಭೂತಾರಾಧನೆ ತಗೊಳ್ಳೋಣ, ಇದು ನೇರವಾಗಿ ನಮ್ಮ ಕೃಷಿ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಹಾಗಾಗಿ ಈ ತುಳುವರ ಸಂಸ್ಕೃತಿ ಏನಿದೆ ಅದು ಕೃಷಿ ಆಧಾರಿತವಾದದ್ದು. ಕೃಷಿ ಬಿಟ್ಟು ಇಲ್ಲಿಯ ಸಂಸ್ಕೃತಿ ಇಲ್ಲ. ಇಲ್ಲಿಯ ಅಷ್ಟಕ್ಕೂ ಈಗ ಸಂಸ್ಕೃತಿ ಅಂದ್ರೇನು ಅನ್ನುವ ಪ್ರಶ್ನೆ ಬಂದಾಗ ನಮ್ಮ ಒಂದು ಪ್ರದೇಶದ ಜನರ ಜೀವನ ಕ್ರಮ ಅಥವಾ ಜೀವನ ವಿಧಾನ, ಇದನ್ನು ನಾವು ಸಂಸ್ಕೃತಿ ಅಂತ ಹೇಳುವಂಥದ್ದು. ಹಾಗಾಗಿ ಈ ಪ್ರದೇಶದ ಜನರ ಸಂಸ್ಕೃತಿಯನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಅಥವಾ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದಾಗ ಈ ಪ್ರದೇಶದಲ್ಲಿ ತುಳುವರು ಬಳಕೆ ಮಾಡಿರ್ತಕ್ಕಂಥ ಅಥವಾ ಈ ಪ್ರದೇಶದ ಜನ ಬಳಕೆ ಮಾಡಿರ್ತಕ್ಕಂಥ ಪ್ರತಿಯೊಂದು ವಸ್ತುವು ನಮಗೆ ಮಹತ್ವ ಅನ್ನಿಸ್ತದೆ ಅಥವಾ ಮಹತ್ವಪೂರ್ಣವಾಗಿರ್ತದೆ. ಇಸಲು 4ರಲ್ಲಿ ನಾವು ತುಳು ಬದುಕಿನ ಹಿನ್ನೆಲೆಯನ್ನು ಅಥವಾ ವಸ್ತು ಸಂಗ್ರಹಾಲಯದ ಹಿನ್ನೆಲೆಯನ್ನು ಒಂದಷ್ಟು ಚರ್ಚೆ ಮಾಡಿದೆವು. ಇನ್ನು 5ನೆಯ ಎಸಲಿನಲ್ಲಿ ತುಳು ಬದುಕಿಗೆ ಸಂಬಂಧಪಟ್ಟ ಹಾಗಿನ ವಸ್ತು ಸಂಗ್ರಹಾಲಯದ ಕೆಲವೊಂದು ವಸ್ತುವಿನ ವಿಶ್ಲೇಷಣೆಯನ್ನು ತಮ್ಮ ಮುಂದಿಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇತ್ನೆಟ ನಿಕ್ಲು ತೂಯಿನ ಈ ಒಂಜಿ ವಿಡಿಯೋನು ಮಾತಿರ್ಲ ಲೈಕ್ ಮಲ್ಪೊಡು, ಅವೇ ರೀತಿ ಸಬ್ಸ್ಕ್ರೈಬ್ ಮಲ್ಪೊಡು ಪಂಡೊಂದು ನಿಕ್ಲೆ ಸ್ವಲ್ಪ ಸಂದರ್ಭ